ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಪ್ರಕೃತಿ ಗೌಡ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಅವರು ಯಾವ ರೀತಿಯಾದ ವಿಭಿನ್ನವಾದ ಅಡುಗೆ ಮಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಸುಲೋಚನ ಅವರು ಎಲ್ಲಿಂದ ಬಂದಿರೋದು? ಹಳೆಂಗಡಿಯಿಂದ. ಹಳೆಂಗಡಿ. ಇವತ್ತೇನು ವಿಶೇಷವಾದ ರೆಸಿಪಿ ಮಾಡ್ತಾ ಇದ್ದೀರಾ? ನಾನು ಕರಂಜಿಕಾಯಿ ಮಾಡ್ತಾ ಇದ್ದೀರಾ. ಅದೇ ಹಬ್ಬದಲ್ಲಿ ಎಲ್ಲ ಮಾಡ್ತಾರಲ್ಲ ಸ್ಪೆಷಲ್ ಆಗಿ. ಓಕೆ, ಹೇಗೆ ಮಾಡೋಣಮ್ಮ? ಫಸ್ಟಿಗೆ ಅದು ಪೂರಿ ಥರ ಮಾಡಬೇಕು. ಆಯಿತು. ಆಮೇಲೆ ಇದು ತೆಂಗಿನಕಾಯಿ ಅದು ತುರ್ದಿಟ್ಟು, ಅಂದರೆ ಮೈದಾ ಹಿಟ್ಟನ್ನ ಅದು ನಾನು ರೆಡಿ ಮಾಡಿ ಇಟ್ಕೊಳ್ಬೇಕು. ಉಪ್ಪು ಸ್ವಲ್ಪ ಹಾಕಿ ಕಲಸಿಟ್ಟಿದ್ದೇನೆ. ಆಮೇಲೆ ಇದು ತೆಂಗಿನಕಾಯಿ ತುರಿ, ಇದು ಎಳ್ಳು ಹುರಿದಿಟ್ಟು, ಬಿಳಿ ಎಳ್ಳು ಹುರಿದಿ ಇಟ್ಕೊಳ್ಬೇಕಾ? ಇದು ಸಕ್ಕರೆ, ಇದು ಮೈದಾ. ಅಂದರೆ ಇದು ಪೂರಿ ಮಾಡುವಾಗ ಅದನ್ನು ಹಾಕಲಿಕ್ಕೆ. ಸಕ್ಕರೆ ಅಂದ್ರೆ ಹಾಗೆ ಇಟ್ಕೋಬಹುದು ಅಥವಾ ಪುಡಿ ಮಾಡಿನೂ ಕೂಡ ಇಟ್ಕೋಬಹುದು? ಇಲ್ಲ, ಹಾಗೇನೆ ಇರ್ಬೇಕಾ? ಮಿಕ್ಸ್ ಮಾಡಿ. ಉಂಡೆ ಅಂದ್ರೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೊಳ್ಬೋದಲ್ಲ, ನಮ್ಗೆ ಹೇಗೆ ಬೇಕು ಹಾಗೆ. ಸಣ್ಣದಾಗಿ ಮಾಡ್ಬೋದು, ದೊಡ್ಡದಾಗಿ. ನಮ್ಮ ಕಡೆ ಇದು ಗಣೇಶ ಹಬ್ಬದಲ್ಲೇ ಅಂದ್ರೆ ಸ್ಪೆಷಲ್ ಮಾಡ್ತಾರೆ. ಮತ್ತೆ ದೀಪಾವಳಿ, ಗಣೇಶ ಹಬ್ಬದಲ್ಲಿ ಸ್ವೀಟ್ಸ್ ಜಾಸ್ತಿ ಅಲ್ಲ? ಇನ್ನು ಆ ಕಡೆ ಎಲ್ಲ ಇದು ಸ್ವೀಟ್ ಎಲ್ಲ ಜಾಸ್ತಿ ಎಲ್ಲ ಮಾಡೋದು, ಚಿಕ್ಕಮಗಳೂರು ಸೈಡ್. ಹೌದು. ಫಸ್ಟ್ ಮೈದಾ ಹಿಟ್ಟನ್ನ ಅದ್ರ ಮೇಲೆ ಈಸಿಯಾಗಿ, ಇಲ್ಲದ್ರೆ ಅದು ಅಂಟಿಕೊಳ್ತದಲ್ಲ ಅದಕ್ಕೆ. ಇಲ್ಲ, ಎಣ್ಣೆ ಹಾಕಿದ್ರು ಈಸಿಯಾಗಿ ಬರುತ್ತೆ. ಹೌದು, ಎಣ್ಣೆ ಹಾಕಿದ್ರು. ಇದು ಎಷ್ಟು ಚಿಕ್ಕಾಗಿ ಮಾಡ್ಕೊಳ್ಬೇಕು? ಅಂದರೆ ಎಷ್ಟು ದೊಡ್ಡ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು. ಹೌದು, ಸಣ್ಣದೂ ಮಾಡ್ಬೋದು, ದೊಡ್ಡದಾಗಿನೂ ಮಾಡ್ಬೋದು. ಅಮ್ಮ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ನಮ್ಮದು ಟೈಲರಿಂಗ್ ಶಾಪ್ ಉಂಟು. ಓಕೆ. ಅಲ್ಲಿ ಟೈಲರಿಂಗ್ ಶಾಪ್ ಅಂದರೆ ತುಂಬ ಜನ ಇದ್ದಾರಾ? ಇಲ್ಲ, ನಮ್ಮ ಹಸ್ಬೆಂಡ್. ಓಕೆ. ಎಲ್ಲ ರೀತಿಯಾದ ಡಿಸೈನ್ಸ್ ಮತ್ತು ಗೊಂಡೆ ಎಲ್ಲ ಹಾಕ್ತೀವಿ ಸೀರೆಗೆ. ಮನೇಲೇನಾ? ಅಲ್ಲ, ಒಂದು ಶಾಪ್ ಇಟ್ಕೊಂಡಿದ್ದೀರಾ? ಈಗ ಇದು ಪ್ರಾಕ್ಟೀಸ್ ಆಯಿತು. ಈಗ ಇನ್ನು ಅದನ್ನು ಹೂರ್ಣ ಹಾಕ್ಕೊಳ್ಬೇಕಾ? ಇದು ರೆಡಿ ಮಾಡ್ತೀನಿ. ಇದು ಹೂರ್ಣ ಬೆಲ್ಲದಲ್ಲೂ ಮಾಡ್ತಾರೆ ಅಲ್ವಾ? ಮಾಡ್ತಾರೆ. ಹೌದು. ಇದು ಸಕ್ಕರೆ ಹಾಕಿ ತೆಂಗಿನ ತುರಿ, ಸಕ್ಕರೆ, ಇದು ಎಳ್ಳು ಹುರಿದಿಟ್ಕೊಂಡು. ಎಷ್ಟು ಹಾಕಬೇಕು? ಅಂದರೆ ಅದು ನಮಗೆ ಬೇಕಾದ ರುಚಿಗೆ. ಈ ಸಕ್ಕರೆ ಬೇಕಾದ್ರೆ ಪುಡಿ ಮಾಡಿ ಇಟ್ಕೊಳ್ಬೋದಲ್ಲ? ಪುಡಿನೂ ಹಾಕ್ಬೋದು. ಆದರೆ ಈ ಥರನೇ ಇದ್ರೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ತಿಂತ. ಹೌದು. ತುಂಬ ಬೇಗ ಕೂಡ ಆಗುತ್ತೆ. ಹೌದು. ಹಬ್ಬದಲ್ಲಿ ಈಸಿಯಾಗಿ ತುಂಬಾ ವೆರೈಟಿ ಮಾಡೋಷ್ಟೊತ್ತಿಗೆ ಎಣ್ಣೆ ಇಡಬೇಕು. ಹೌದು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಕಾ? ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಹಾಕಿ. ಸಾಕು. ಒಂದೆರಡು ನಿಮಿಷ ಕುದಿ ಬಂದರೆ ಸಾಕು. ಸ್ವಲ್ಪ ಬಿಸಿ ಆಗಿದೆ. ಇದನ್ನ
ನಾವೇ ಕೂಡ ಕೈಲಿ ಡಿಸೈನ್ ಮಾಡ್ಕೊಳ್ಬೋದು. ಹೌದು, ಮತ್ತೆ ಅಚ್ಚು ಸಿಗುತ್ತೆ, ಅಚ್ಚಲ್ಲೂ ಕೂಡ ಸಿಗ್ತದೆ. ಆಗಿನ ಕಾಲದಲ್ಲೆಲ್ಲ ಕೈಲೇ ಮಾಡ್ತಾ ಇರ್ತಿದ್ರು. ಈಗ ಆಯಿತು, ಇದು ರೆಡಿ ಆಯಿತು. ಎಣ್ಣೆ ಬಿಸಿ ಆಗ್ತಾ ಉಂಟು. ಇದು ಹಾಕ್ತೇನೆ. ಹೂರ್ಣ ಬೇಕಾದ್ರೆ ನಾವು ಜಾಸ್ತಿ ಹಾಕೊಳ್ಬೋದು ಅಲ್ಲ, ಜಾಸ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಜಾಸ್ತಿ ಕೂಡ ಬೇಯಬಾರ್ದು, ಜಾಸ್ತಿ ಬೇಯಿದ್ರೆ ಸ್ವಲ್ಪ. ಹಬ್ಬದಲ್ಲಿ ಅಂತಲ್ಲ, ಬೇರೆ ಟೈಮಲ್ಲೂ ಕೂಡ ಈಸಿಯಾಗಿ ಮಾಡೋದು. ಸಂಜೆ ಟೈಮಿಗೆ ಯಾರು ನೆಂಟರು ಬಂದ್ರು ಮಾಡ್ಬೋದು. ಹೌದು, ಮತ್ತೆ ಮಕ್ಕಳಿಗೆಲ್ಲ ಸಾಯಂಕಾಲ ಎಲ್ರಿಗೂ ಕರ್ಜಿಕಾಯಿ ಅಂದ್ರೆ ತುಂಬಾನೇ ಇಷ್ಟ. ಹೌದು, ಅಂದರೆ ಸಿಹಿ ಹಾಕ್ತೀವಲ್ಲ ಅದಕ್ಕೆ, ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ. ಈಗ ಸಾಕು, ತೆಗಿತೀನಿ. ಬಿಸಿ ಬಿಸಿ ಕರ್ಜಿಕಾಯಿ ರೆಡಿ ಆಗಿದೆ. ನಾನಂತೂ ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಕರ್ಜಿಕಾಯಿ ಹಬ್ಬದಲ್ಲಿ ಸ್ಪೆಷಲ್ ಆಗಿ ತುಂಬಾ ಈಸಿಯಾಗಿ ಎಲ್ರಿಗೂ ಇಷ್ಟ ಆಗೋಂಥದ್ದು ಕರ್ಜಿಕಾಯಿ ಅದು ರೆಡಿ ಆಗಿದೆ. ಸೊ ಸವಿಯೋಣ. ಅದಕ್ಕಿಂತ ಮುಂಚೆ ಇದು ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಕರ್ಜಿಕಾಯಿ ತಯಾರಿಸುವ ವಿಧಾನ: ಮೊದಲು ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ. ನಂತರ ತೆಂಗಿನ ತುರಿಗೆ ಸಕ್ಕರೆ, ಹುರಿದ ಬಿಳಿ ಎಳ್ಳು ಹಾಕಿ ಕಲಸಿ ಹೂರ್ಣ ತಯಾರಿಸಿಟ್ಟುಕೊಳ್ಳಿ. ಆನಂತರ ಮೈದಾ ಅಂಟನ್ನು ಲಟ್ಟಿಸಿ ಹೂರ್ಣ ತುಂಬಿ ಮಡಚಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರ ಕರ್ಜಿಕಾಯಿ ಸವಿಯಲು ಬಲು ರುಚಿ. ಎಸ್ ವೀಕ್ಷಕರೇ, ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಹಬ್ಬದಲ್ಲಿ ಮಾಡ್ಬೋದು. ತುಂಬ ಈಸಿಯೆಸ್ಟ್ ಮೆಥಡ್ ಕೂಡ ಹೌದು. ಹಬ್ಬದಲ್ಲಿ ಅಂದರೆ ಸ್ಪೆಷಲ್ ಆಗಿ ಕರ್ಜಿಕಾಯಿ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟು ಒಂದು ಒಳ್ಳೆ ಡಿಶ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಯಾವ ಡಿಶ್ ಅಂತ ನೋಡಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದೋಸೆ ಇದ್ದಾಗ ಅದ್ರ ಫ್ಲೇವರ್ ಎಲ್ಲ ಸಿಗುತ್ತೆ. ಸೊ ಇವಾಗಲೇ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ, ವೈಟ್ ಮಧ್ಯ ಗ್ರೀನ್ ಗ್ರೀನ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ 2 ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಈಗ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಮಾಡೋಂಥದ್ದು ಕರ್ಜಿಕಾಯಿ ನೋಡಿದ್ವಿ, ಸ್ವೀಟ್ ನೋಡಿದ್ವಿ. ಈಗ ಯಾವುದು ಸ್ಪೆಷಲ್ ಆಗಿ ಇನ್ನೊಂದು ಐಟಮ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಯಾವ ಐಟಮ್ ಮಾಡ್ತಾ ಇದ್ದೀರಮ್ಮ? ಈಗ ಖಾರ ದೋಸೆ. ಖಾರ ದೋಸೆ. ಈಗ ಸ್ವೀಟ್ ಮಾಡಿದ್ರಿ, ಹಬ್ಬದಲ್ಲಿ ಸ್ವೀಟ್ ತಿನ್ಸಿದ್ರಿ, ಸ್ವೀಟು ಖಾರ ಎರಡೂ ಇರಬೇಕು ಅಂತ ಹೇಳ್ತಾರೆ. ಖಾರ ದೋಸೆ ಮಾಡ್ತಾ ಇದ್ದೀರಾ, ಹೇಗೆ ಮಾಡೋದು? ಈಗ ಮಿಕ್ಸಿ ಬೇಕು, ಜಾರ್ ಬೇಕು. ಓಕೆ, ಇದು ಬೆಳ್ತಕ್ಕಿ, ಇದು ಕಾಯಿ ತುರಿ, ಇದು ಕಡಲೆಬೇಳೆ ನೆನೆಸಿಟ್ಟಿದ್ದೇನೆ. ಇದು ಹಸಿಮೆಣಸಿನಕಾಯಿ ಖಾರಕ್ಕೆ. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಬೇಕು. ಹೌದು, ರುಚಿಗೆ ತಕ್ಕಷ್ಟು ಉಪ್ಪು.
ಸ್ವಲ್ಪ ನೀರು ಹಾಕಿ. ನೀರು ಹಾಕಿ. ಅಕ್ಕಿ ನೆನೆಸಿಟ್ಕೊಂಡು ಬಿಡಬೇಕಾ? ಹಾಂ, ನೆನೆಸಿಟ್ಟಿದ್ದೀನಿ. ಹೌದು. ಮಿಕ್ಸ್ ಸಾಕು. ಸಾಕಾ? ತುಂಬ ನುರಿ ಇರಬೇಕಾ? ಇಲ್ಲ, ಸಾಕು. ಇದು ರೆಡಿ ಆಗಿದೆ. ಇದು ಸೊಪ್ಪು ತಜಂಕ ಅಂತ ಹೇಳ್ತೇವೆ ನಾವು. ಓಕೆ. ಇದು ಹಾಕ್ತೇನೆ, ಮಿಕ್ಸ್ ಮಾಡ್ತೇನೆ. ಹಾಕಿ ಅದಿಂತ ಸ್ಮೆಲ್ಲಿಗೆ ಹಾಕದ? ಅಲ್ಲ, ಇದು ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೌದು. ದೋಸೆ ಇದ್ದಾಗ ಅದ್ರ ಫ್ಲೇವರ್ ಎಲ್ಲ ಅದೇ ಇದು ಮಿಕ್ಸ್ ಆಯಿತು. ತವಾ ಇಡಿ. ಬಿಸಿ ಆಗಿದೆ? ಹಾಂ, ಆಗಿದೆ. ಬಿಸಿ ಆಗಿದೆ. ಸೊ ಇವಾಗಲೇ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವೈಟ್ ಮಧ್ಯ ಗ್ರೀನ್ ಗ್ರೀನ್. ಎಣ್ಣೆ ಹಾಕಿದ್ದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ. ಈ ಮಕ್ಕಳೆಲ್ಲ ಒಂದೇ ಥರ ಪ್ಲೈನ್ ದೋಸೆ ತಿಂದು ಬೇಡ ಬೇಜಾರಾಗದೆ ಈ ಥರನೂ ಖಾರ ದೋಸೆ ಅಂತ ಮಾಡ್ಬೋದು. ಆರೋಗ್ಯ ಕೂಡ ಒಳ್ಳೇದಲ್ವಾ? ಒಳ್ಳೇದು. ಹೌದು. ಈ ಸೊಪ್ಪು ಮಾರ್ಕೆಟಲ್ಲೂ ಸಿಗುತ್ತಾ? ಸಿಗ್ತದೆ. ಆದರೆ ಇದು ಹಳ್ಳಿ ಕಡೆ ನಮ್ಮ ಮನೆ ಪಕ್ಕದಲ್ಲಿ ಬೆಳೆದ. ಹೌದು. ಬಿಸಿ ಬಿಸಿಯಾಗಿ ಖಾರ ದೋಸೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸ್ವೀಟ್ ತಿಂದ್ವಿ, ಹಾಗೆ ಕೂಡ ಖಾರ ದೋಸೆ ರೆಡಿ ಆಗಿದೆ. ಇದ್ರ ಮಾಡುವ ವಿಧಾನ ಹೇಗೆ ನೋಡ್ಕೊಬರೋಣ. ಖಾರ ದೋಸೆ ತಯಾರಿಸುವ ವಿಧಾನ: ಮೊದಲು
ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ತೆಂಗಿನ ತುರಿ, ನೆನೆಸಿದ ಕಡಲೆಬೇಳೆ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಚಗಟೆ ಸೊಪ್ಪು ಸೇರಿಸಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ತೆಳುವಾಗಿ ದೋಸೆ ಹುಯ್ದು ಮೇಲಿನಿಂದ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಖಾರ ದೋಸೆ ರೆಡಿ. ಚಗಟೆ ಸೊಪ್ಪಿನ ಖಾರ ದೋಸೆ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಚಟ್ನಿ ಫ್ಲೇವರ್ ಏನು ಬೇಕು ಅಂತ ಏನಿಲ್ಲ, ಸೊ ಇದ್ರ ಫ್ಲೇವರೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ಸ್ ಮಾ. ತುಂಬಾ ಬಂದುಬಿಟ್ಟು ಒಂದು ಸ್ವೀಟ್ ಹೇಳ್ಕೊಟ್ರಿ, ಒಂದು ಚಗಟೆ ಸೊಪ್ಪಿನ ಖಾರ ದೋಸೆ ಕೂಡ ಹೇಳ್ಕೊಟ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರಿಂದ ಒಂದು ಚಿಕ್ಕ ಕಾಣಿಕೆ, ಥ್ಯಾಂಕ್ ಯು. ಹಾಗೂ ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಧನ್ಯವಾದ. ವೀಕ್ಷಕರು, ಇವತ್ತಿನ ಸಂಚಿಕೆ ನೋಡಿದ್ರಿ. ಸುಲೋಚನಾ ಅವರು 2 ಡಿಶಸ್ ಮಾಡಿದ್ರು, ಒಂದು ಸ್ವೀಟ್ ಮತ್ತು ಒಂದು ಖಾರ. ನಿಮ್ಮನೇಲೂ ಕೂಡ ಇದನ್ನ ಟ್ರೈ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.